ಮಂಗಳೂರು ನಗರದ ಲೇಡಿ ಹಿಲ್ ಮಣ್ಣಗುಡ್ಡೆ ರಸ್ತೆಯ ಬೀದಿ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ ಇವತ್ತು ಮಾಡಿದ್ದಾರೆ. ಅದರ ಜೊತೆಗೆ KPT ವಿಮಾನ ನಿಲ್ದಾಣ ರಸ್ತೆಯ ಬದಿಯಲ್ಲೂ ಕೂಡ ಏನೋ ಬೀದಿ ಬದಿ ಅಂಗಡಿಗಳಿತ್ತು, ಅವುಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಇದಕ್ಕೆ ಟೈಗರ್ ಕಾರ್ಯಾಚರಣೆ ಅಂತ ಕರೀತಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ತಂಡ ನಡೆಸುವಂಥದ್ದು. ಗಮನಿಸ್ಬೋದು ನೀವು ಅಲ್ಲಿ ಯಾವ ಅಂಗಡಿಯಿಂದ ಅವರು ಬದುಕು ಕಟ್ಟಿಕೊಳ್ತಾ ಇದ್ರು ಆ ಅಂಗಡಿಗಳನ್ನು JCP ಬಳಸಿ ಮುದ್ದೆ ಮಾಡುವ ಸಂದರ್ಭದಲ್ಲಿ ಬದುಕು ಕಟ್ಟಿಕೊಂಡಂತಹ ಒಂದು ಅಂಗಡಿ ನೆಲಸಮ ಆಗುವಾಗ ಅಥವಾ ಅದನ್ನು ಆ ರೀತಿ ಅವರು ಪುಡಿ ಮಾಡುವಾಗ ಮಹಿಳೆಯ ಕಣ್ಣಲ್ಲಿ ಕಣ್ಣೀರು ಬರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಬಹಳ ಅಂಶ, ಪ್ರಮುಖ ಅಂಶ, ಪಾಲಿಕೆಯವರು ನಿಯಮಾವಳಿಗಳ ಬಗ್ಗೆ ಮಾತಾಡ್ತಾರೆ. ಈ ನಿಯಮಾವಳಿಗಳನ್ನು ಹೊರತುಪಡಿಸಿ ಭಾವನಾತ್ಮಕ ವಿಚಾರಗಳು ಕೂಡ ಇದೆ. ಈಗ ಕೇಳಿದರೆ ಹೇಳ್ತಾರೆ ಇವರು, ಇಲ್ಲ ನಾವು ಮೊದಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆವು, ಗಡುವು ಕೊಟ್ಟಿದ್ದೆವು, ಆದರೂ ಕೂಡ ಅವರು ತೆರವು ಮಾಡದ ಹಿನ್ನೆಲೆಯಲ್ಲಿ ನಾವು ಏನೋ ಇವತ್ತು ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಹೇಳಿ ಎರಡು ಆಯಾಮದಲ್ಲಿ ನಾವು ಮಾತಾಡ್ಬೋದು. ಒಂದು, ನೀವು ಮಂಗಳೂರಿನಲ್ಲಿ ಸ್ಟ್ರೀಟ್ ಫುಡ್ ಬೇಕು, ಒಂದು ರಾತ್ರಿ ನಮಗೆ ಈ ಥರ ಸ್ಟ್ರೀಟ್ ಫುಡ್ ಬೇಕಂತ ಹೇಳಿದಾಗ ಇವತ್ತಿಗೂ ಕೂಡ ನಮಗೆ ಬರುವಂಥದ್ದು ಒಂದು, ಮಣ್ಣಗುಡ್ಡೆಗೆ ಹೋಗೋಣ, ಲೇಡಿ ಹಿಲ್ ಸರ್ಕಲ್ನಿಂದ ನೀವು ಸ್ಟ್ರೈಟ್ ಏನು ಹೋಗುವಂತಹ ರಸ್ತೆ ಏನಿದೆ, ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಏನಿದೆ, ಅಲ್ಲಿ ಹೋದರೆ ಒಂದು ಒಳ್ಳೆ ಸ್ಟ್ರೀಟ್ ಫುಡ್ ಸಿಗುತ್ತೆ ಅನ್ನೋದು ಎಲ್ಲರ ಒಂದು ನಿರ್ಧಾರ. ಯಾಕಂದರೆ ನಮಗೆ ಅಷ್ಟು ಅಂಗಡಿಗಳು ಇದೆ ಅಲ್ಲಿ. ಹಾಗಾಗಿ ಒಂದು, ಮಂಗಳೂರಿನ ಜನರಿಗೆ ಇದರಿಂದ ಹೆಲ್ಪ್ ಕೂಡ ಆಗುತ್ತೆ. ಎರಡನೆಯದ್ದು, ಕಾನೂನಾತ್ಮಕವಾಗಿ ಇವರು ಹೇಳೋದಾದರೆ ಇಲ್ಲಿ ಇಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸರಿ, ನೀವು ನಿಯಮಾವಳಿ ಪ್ರಕಾರ ಅವರಿಗೇನು ಸ್ವಲ್ಪ ಟ್ಯಾಕ್ಸ್ ಹಾಕೋದ ಮಾಡಿ, ಅಥವಾ ಅವರು ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ, ಏನು ಶುಚಿತ್ವವನ್ನು ಕಾಪಾಡ್ತಾ ಇಲ್ಲ, ಅವರ ಆಹಾರ ಗುಣಮಟ್ಟದ್ದು ಅಲ್ಲ ಅಂತ ಏನಾದರೂ ಇದ್ದರೆ ಅದಕ್ಕೆ ಬೇಕಿದ್ರೆ ಫೈನ್ ಹಾಕಿ. ಪ್ರತಿ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ಹೋಗಿ ಪ್ರತಿಯೊಂದು ಅಂಗಡಿಗಳಲ್ಲಿ, ಹಾಗೆ ನೋಡಿದರೆ ಎಷ್ಟೋ ಬೇರೆ ಬೇರೆ ದೊಡ್ಡ ದೊಡ್ಡ ಇದರಲ್ಲೂ ಕೂಡ ಇರುವ ಆಹಾರದ ಗುಣಮಟ್ಟದ ಬಗ್ಗೆ ನಮಗೆ ಕೂಡ ಸಂಶಯ ಇದೆ. ಎಷ್ಟೋ ಜನ ಹೋಟೆಲ್ನಲ್ಲಿ ಫುಡ್ ತಿಂದು ಫುಡ್ ಪಾಯ್ಸನ್ ಆದವರಿದ್ದಾರೆ. ಕೇವಲ ಬೀದಿ ಬದಿಯಲ್ಲಿ ಮಾತ್ರ ಸಮಸ್ಯೆ ಅಲ್ಲಲ್ಲ. ಹಾಗಾಗಿ ನಿಮಗೆ ಏನಾದರೂ ಇದರ ಬಗ್ಗೆ ಇದಿದ್ದರೆ, ಸಂಶಯ ಇದ್ದರೆ, ಫುಡ್ ಇನ್ಸ್ಪೆಕ್ಟರನ್ನು ಕಳುಹಿಸಿ ಅಲ್ಲಿ ಮಾಡ್ತಾ ಇರುವಂತಹ ಆಹಾರದಲ್ಲಿ ಕಳಪೆ ಗುಣಮಟ್ಟ ಇದೆನಾ, ಶುಚಿತ್ವ ಇಲ್ವಾ, ಇದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಫೈನ್ ಹಾಕ್ಬೋದಲ್ವಾ. ಇವತ್ತು ಜನರು ಬುದ್ಧಿವಂತರಿದ್ದಾರೆ. ಆಹಾರ ಎಲ್ಲಿ ಒಳ್ಳೆಯದಿದೆ ಜನರಿಗೂ ಕೂಡ ಗೊತ್ತಿದೆ. ಹಾಗಾಗಿಯೇ ಇವತ್ತು ಸಂಜೆ ಹೊತ್ತು ಆ ಮಣ್ಣಗುಡ್ಡೆ ರಸ್ತೆಯಲ್ಲಿರುವಂಥ ಲೇಡಿ ಹಿಲ್ ಬದಿಯಲ್ಲಿರೋ ಅಂಗಡಿಗೆ ಜನ ಹೋಗೋದು. ಶುಚಿತ್ವ ಇಲ್ಲ ಅಂತ ಹೇಳಿದರೆ, ಅಥವಾ ಒಬ್ಬ ಹಣ ಕೊಟ್ಟು ತಿಂದು ನಾಳೆ ಫುಡ್ ಪಾಯ್ಸನ್ ಆದರೆ ಅಥವಾ ಹೊಟ್ಟೆ ಹಾಳಾದರೆ ಹೋಗದಿರುವಂತಹ ಮತ್ತೆ ಹೋಗುವಂತಹ ಯಾರು ಪೆದ್ದ ಗುಂಡಗಳು ಇಲ್ಲ ಮಂಗಳೂರಿನಲ್ಲಿ. ಸ್ವಲ್ಪ ಬುದ್ಧಿ ಇದ್ದವರು ಇರುವಂಥದ್ದು. ಜನರು ಯಾಕೆ ಹೋಗ್ತಾರೆ ಅಂತ ಹೇಳಿದರೆ ಅಲ್ಲಿ ಖುಷಿಯಾದ ಕಾರಣ, ಅಲ್ಲಿನ ಆಹಾರ ಚೆನ್ನಾಗಿದ್ದಾಗ ಮಾತ್ರ ಹೋಗೋದು. ಮತ್ತು ಇವತ್ತು ಕೂಡ ನಮಗೆ ಮಂಗಳೂರಿನಲ್ಲಿ ಬೇರೆ ಎಲ್ಲಿದೆ ಒಂದು ರಾತ್ರಿ ಹೋಗಿ ಸ್ಟ್ರೀಟ್ನಲ್ಲಿ ಫುಡ್ ಮಾಡಬೇಕಂತಿದ್ರೆ? ನಾವು ವರ್ಷಕ್ಕೊಮ್ಮೆ ಮಾಡುವ ಸ್ಟ್ರೀಟ್ ಫುಡ್ ಫೆಸ್ಟಿವಲನ್ನು ಬಹಳ ಅದ್ಧೂರಿಯಾಗಿ ಮಾಡ್ತೇವೆ. ಈ ಎಲ್ಲ ಕಾರಣಗಳಿಗಾಗಿ ಕೂಡ ಇವತ್ತಿನ ಈ ಒಂದು ಕಾರ್ಯಾಚರಣೆ ಒಂದು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ. ಎರಡನೆಯದ್ದು, ಬಡವರು ಏನೋ ಒಂದು ಹೊಟ್ಟೆಪಾಡಿಗಾಗಿ ಅವರ ಜೀವನ ಕಟ್ಟಿಕೊಳ್ತಾ ಇದ್ದಾರೆ. ಆಯ್ತಪ್ಪ, ಬಾಕಿ ಅಂಗಡಿಯವರಾದರೆ ಅಲ್ಲಿ ಲೈಸೆನ್ಸ್ ತೆಗೆದುಕೊಳ್ತಾರೆ, ಅವರು ಟ್ಯಾಕ್ಸ್ ಕಟ್ತಾರೆ. ಸರಿ, ಇವರಿಗೆ ಕೂಡ ಒಂದು ಎಲ್ಲರನ್ನ ಕರೀರಿ, ಮಾತಾಡಿಸಿ, ಇವರಿಗೆ ಕೂಡ ಏನಾದರೂ ಒಂದು ಸಣ್ಣ ಟ್ಯಾಕ್ಸ್ ಇದ್ದರೆ ಹಾಕಿಬಿಡಿ, ತೆಗೆದುಕೊಳ್ಳಿ. ಆದರೆ ಆ ಪುಟ್ಟ ಮಕ್ಕಳನ್ನು ಹಿಡ್ಕೊಂಡು ಆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಬ್ಬರ ಕಥೆಯಲ್ಲ, 20ರಿಂದ 28, 30 ಅಂಗಡಿಯಷ್ಟು ಅಂಗಡಿಯನ್ನು ಇವತ್ತು ತೆರವು ಮಾಡಿದ್ದಾರೆ. ಸೊ ಅವ್ರಿಗೆ ಬೇಕಿದ್ರೆ ಏನಾದರೂ ರೂಲ್ಸ್ ಬಗ್ಗೆ ಹೇಳಿ ನೀವು. ಅದು ಬಿಟ್ಟು ಈ ರೀತಿ ಅವರ ಕಣ್ಣೆದುರಲ್ಲೇ ಆ ಗೂಡಂಗಡಿಗಳನ್ನು ಪುಡಿ ಮಾಡುವುದು JCPಗಳನ್ನು ಬಳಸಿ. ಬಹುಶಃ ಮಂಗಳೂರು ಮಹಾನಗರ ಪಾಲಿಕೆ ಕಾನೂನು ಬಗ್ಗೆ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಹಾಗೆ ನೋಡಿದರೆ ಲೈಸೆನ್ಸ್ ಇಲ್ಲದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದವರು ಎಷ್ಟೋ ಜನ ಇದ್ದಾರೆ. ಆ ಲೈಸೆನ್ಸ್ ಇಲ್ಲದೆ ಅಲ್ಲಿ ಏನು ಬಾಕಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದವರ ಎಷ್ಟು ಬಿಲ್ಡಿಂಗ್ಗಳನ್ನು ನೀವು ಪುಡಿ ಮಾಡಿದ್ದೀರಾ, ಎಷ್ಟು ಆ ಬಿಲ್ಡಿಂಗ್ಗಳನ್ನು ಡೆಮಾಲಿಷ್ ಮಾಡಿದ್ದೀರಾ. ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಕೊಡದೆ
ಅಥವಾ ಏನು ಸೆಟ್ ಬ್ಯಾಕ್ ಅಂತ ನಾವು ಕರಿತೇವೆ, ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸದೆ, ಸೆಕ್ಯೂರಿಟಿ ಸಿಸ್ಟಮ್ ಸರಿ ಇಲ್ಲದಿರುವ ಎಷ್ಟು ಕಟ್ಟಡಗಳು ನಮ್ಮಲ್ಲಿದೆ. ಆ ಕಟ್ಟಡಗಳನ್ನು ಹೇಗೆ ಬಡವರ ಗೂಡಂಗಡಿಗಳನ್ನು ನೀವು ರಾಜಾರೋಷವಾಗಿ ಪುಡಿ ಮಾಡಿದ್ದೀರಾ, ಅದೇ ರೀತಿ ದೊಡ್ಡ ದೊಡ್ಡ ಕಟ್ಟಡಗಳು 5 ಫ್ಲೋರ್ 6 ಫ್ಲೋರ್ನ ಒಂದಾದ್ರೂ ಬಿಲ್ಡಿಂಗ್ ನೀವು ಡೆಮೊಲಿಷ್ ಮಾಡಿದ್ದು ಮಂಗಳೂರಿನಲ್ಲಿ ತೋರಿಸಿ. ಮಂಗಳೂರು ನಗರ ಪಾಲಿಕೆಗೆ ನಾವು ಶಾಬಾಸ್ ಹೇಳ್ತೀವಿ. ಬಡವರ ಮೇಲೆ ನಿಮ್ಮ ದರ್ಪ ಮಾತ್ರನ ಹಾಗಿದ್ರೆ ಆಯಿತು, ನಿಮ್ಮದೇ ಕಾನೂನು ಪ್ರಕಾರನೇ ಮಾತನಾಡೋದಾದರೂ ಕೂಡ ಸರಿ, ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅವರಿಗೆ ಕೂಡ ಏನಾದರೂ ಫುಡ್ ವಿಚಾರದಲ್ಲೋ ಅಥವಾ ಇನ್ನಿತರ ವಿಚಾರದಲ್ಲೋ ಬೇಕಿದ್ರೆ ಆ್ಯಕ್ಷನ್ ತೆಗೆದುಕೊಳ್ಳಿ. ಆದರೆ ಈ ರೀತಿ ಕಾರ್ಯಾಚರಣೆ ಮಾಡಿರುವಂಥದ್ದು ಇವತ್ತು ಬಡವರ ಹೊಟ್ಟೆಗೆ ಹೊಡೆದಿದ್ದಾರೆ. ಇಲ್ಲಿ ನಾವು ಕೇವಲ ಇದು ಮಣ್ಣಗುಡ್ಡೆಗೆ ಸೀಮಿತ ಅಲ್ಲ. ಇವತ್ತು KPTಯಿಂದ ನೀವು ಬೋಂದೆಲ್ ತನಕ ಬಂದರೆ ಅಲ್ಲೂ ಕೂಡ ತುಂಬ ಅಂಗಡಿಗಳಿದೆ, ಮತ್ತು ಮಂಗಳೂರು ನಗರದಾದ್ಯಂತ ಹಲವು ಅಂಗಡಿಗಳಿದೆ. ಇವೆಲ್ಲದರ ವಿರುದ್ಧ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಏನು ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು ಟೈಗರ್ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಅದರ ವಿರುದ್ಧ ಹಲವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಆ ಸಂದರ್ಭ ಪ್ರತಿಭಟನಾಕಾರರನ್ನು ಬಂಧಿಸುವಂತಹ ಪ್ರಯತ್ನ ಕೂಡ ನಡೆದಿದೆ, ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ದಾರೆ. ನಾವು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಮಾತನಾಡಿದರೆ ನಮ್ಮನ್ನು ಬಂಧಿಸುವಂತಹ ಕ್ರಮ ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಮುಖಂಡ BK ಇಮ್ತಿಯಾಜ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.